ಕೋವಿಡ್-19 ಹಿನ್ನೆಲೆ ಸರ್ಕಾರವೇನು ಖಾಸಗಿ ಕಂಪನಿಗಳಿಗೆ ವರ್ಕ್ ಫ್ರಮ್ ಹೋಮ್ ನಡೆಯಲಿ ಕೆಲಸಕ್ಕೆ ಆದೇಶಿಸಿದೆ. ಬೆಂಗಳೂರು ಸೇರಿದಂತೆ ಇತರೆಡೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇರುವ ಸಾಫ್ಟ್ವೇರ್ ಉದ್ಯೋಗಿಗಳು ಮನೆಗೆ ಬಂದು ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಆದರೆ ಗ್ರಾಮೀಣ ಭಾಗಗಳಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಐಟಿ-ಬಿಟಿ ಉದ್ಯೋಗಿಗಳು ಇದೀಗ ಪರದಾಟ ನಡೆಸ್ತಾ ಇದ್ದಾರೆ. ಈ ಕುರಿತಾದ ಒಂದು ಕಂಪ್ಲೀಟ್ ಸ್ಟೋರಿ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ವರ್ಕ್ ಫ್ರಮ್ ಹೋಮ್ ಕೆಲವರಿಗೆ ಅನುಕೂಲವಾದರೆ ಇನ್ನೂ ಕೆಲವರಿಗೆ ಸರಿಯಾದ ನೆಟ್ವರ್ಕ್ ಇಲ್ಲದೆ ಪರದಾಟ ಪಡಬೇಕಾದ ಸ್ಥಿತಿ. ಕುಂದಾಪುರದ ಗ್ರಾಮೀಣ ಭಾಗವಾದ ಹಳ್ಳಿಹೊಳೆ ಗ್ರಾಮದ ಟೆಕ್ಕಿಗರು ನೆಟ್ವರ್ಕ್ಗಾಗಿ ಮನೆಯನ್ನ ತ್ಯಜಿಸಿ ಪ್ರತಿದಿನ 15ರಿಂದ 18 ಕಿಲೋಮೀಟರ್ ದೂರದ ಪೇಟೆಗಳಿಗೆ ಬಂದು ಕೆಲಸ ಮಾಡಿ ಹೋಗುವ ಪರಿಸ್ಥಿತಿ ಬಂದೊದಗಿದೆ. 3G 4G ಯುಗದಲ್ಲಿ 2G ನೆಟ್ವರ್ಕ್ ಬಿಡಿ, ತುರ್ತು ಸಂದರ್ಭಗಳಲ್ಲಿ ಕರೆ ಮಾಡಬೇಕಾದ್ರೆ 5 ಕಿಲೋಮೀಟರ್ ಕ್ರಮಿಸಿ ಕರೆ ಮಾಡಬೇಕು. ಅದು ಕೂಡ BSNL ಸಿಮ್ ಇದ್ರೆ ಮಾತ್ರ. ಈ ಹಳ್ಳಿಹೊಳೆಯ ನೆಟ್ವರ್ಕ್ ಸಮಸ್ಯೆ ಇಂದು ನಿನ್ನೆಯದಲ್ಲ. ಈ ಹಿಂದೆಯೂ V4 ವಾಹಿನಿ ಈ ಭಾಗದ ನೆಟ್ವರ್ಕ್ ಸಮಸ್ಯೆಯ ಕುರಿತಂತೆ ವಿಶೇಷ ವರದಿಯನ್ನ ಬಿತ್ತರಿಸಿ ಇಲ್ಲಿನ ನಿವಾಸಿಗಳ ಸಂಕಷ್ಟಗಳನ್ನು ಎಳೆಯಾಗಿ ವಿವರಿಸಿತ್ತು. ಆದರೆ ನಕ್ಸಲ್ ಪೀಡಿತ ಪ್ರದೇಶದ ಜನರ ಈ ಸಮಸ್ಯೆಯನ್ನ ಸಂಬಂಧಪಟ್ಟವರು ಮಾತ್ರ ಇದುವರೆಗೂ ಬಗೆಹರಿಸುವ ಗೋಜಿಗೆ ಹೋಗಿಲ್ಲ. ಇದೀಗ ತಾಲೂಕಿನ ಹಳ್ಳಿ ಭಾಗಗಳಲ್ಲಿ ಸರಿಯಾದ ಇಂಟರ್ನೆಟ್ ವ್ಯವಸ್ಥೆ ಇಲ್ಲದ ಪರಿಣಾಮ ವರ್ಕ್ ಫ್ರಮ್ ಹೋಮ್ ನಡಿಯಲ್ಲಿ ಕೆಲಸ ಮಾಡ್ತಾ ಇರುವ ಸಾಫ್ಟ್ವೇರ್ ಉದ್ಯೋಗಿಗಳು ತಮ್ಮ ಸ್ವಂತ ಮನೆಯನ್ನ ತ್ಯಜಿಸಿ ಪಕ್ಕದ ಊರುಗಳಿಗೆ ಹೋಗಿ ಕೆಲಸ ಮಾಡುವ ದುಸ್ಥಿತಿ ಬಂದೊದಗಿದೆ. ಕುಂದಾಪುರದಿಂದ ಸುಮಾರು 50 ಕಿಲೋಮೀಟರ್ ದೂರದ ಹಳ್ಳಿಹೊಳೆ ಗ್ರಾಮ ಪಂಚಾಯಿತಿಯ ವಾಣೆಬಚ್ಚಲು, ಕುಂದರಬೈಲ್, ದೇವರಬಾಳು, ಕಾರೇಬೈಲು ಮೊದಲಾದ ಕುಗ್ರಾಮಗಳಲ್ಲಿ ಯಾವುದೇ ಮೊಬೈಲ್ ನೆಟ್ವರ್ಕ್ ಇಲ್ಲ. ನಾನು ಬೆಂಗಳೂರಿನ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಇಲ್ಲಿಗೆ ಬಂದು ಒಂದು 5 ತಿಂಗಳಾಯಿತು, ಮಾರ್ಚ್ ಆ ಥರ ಬಂದಿರೋದು. ಅಂದರೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದೇನೆ, ಅಂದರೆ ಮನೇಲಿ ನೆಟ್ವರ್ಕ್ ಸಿಗದ ಕಾರಣ ಇಲ್ಲಿಗೆ ಬಂದು ಕೆಲಸ ಮಾಡ್ತಿದ್ದೇನೆ. ಆಲ್ಮೋಸ್ಟ್ ಒಂದು 8ರಿಂದ 10 ಕಿಲೋಮೀಟರ್ ಇದೆ. ಅಲ್ಲಿ ನೆಟ್ವರ್ಕ್ ಇದೆ, ಆದರೆ ಅದು ಕರೆಕ್ಟಾಗಿ ಸ್ಟೇಬಲ್ ಇಲ್ಲ. ಸೊ ಹಾಗಾಗಿ ಇಲ್ಲಿಗೆ ಬರಬೇಕಾಯಿತು ಕೆಲಸ ಮಾಡೋದಕ್ಕೆ. ಚಕ್ರ ಮೈದಾನ ಶೆಟ್ಟಿಪಾಲ್ನಲ್ಲಿ BSNL ಟವರ್ ಇದ್ರೂ ಕೂಡ ಕೆಲವೊಮ್ಮೆ ಅದೂ ಕಾರ್ಯನಿರ್ವಹಿಸೋದಿಲ್ಲ. ದೂರದ ರಾಜಧಾನಿ ಬೆಂಗಳೂರು ಹಾಗೂ ಇತರ ಕಡೆಯಿಂದ ಬಂದಿರುವ ಸಾಫ್ಟ್ವೇರ್ ಉದ್ಯೋಗಿಗಳು ತಮ್ಮ ಊರನ್ನು ಬಿಟ್ಟು 10-15 ಕಿಲೋಮೀಟರ್ ದೂರದ ಕಮಲಶಿಲೆ ಹಾಗೂ ಸಿದ್ದಾಪುರಕ್ಕೆ ತೆರಳಿ ಅಲ್ಲಿಂದಲೇ ವರ್ಕ್ ಫ್ರಮ್ ಹೋಮ್ ನಡಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಹಳ್ಳಿಹೊಳೆ ಹಾಗೂ ಕಮಲಶಿಲೆಯನ್ನ ಒಳಗೊಂಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರಸ್ತುತ 973 ಮನೆಗಳಿವೆ. 4438 ಜನಸಂಖ್ಯೆ ಇದೆ. ಪ್ರತಿ ಮನೆಗಳಿಗೆ 2 ಅಥವಾ ಅದಕ್ಕಿಂತ ಹೆಚ್ಚಿನ ಮೊಬೈಲ್ ಫೋನ್ಗಳಿವೆ. ಆದರೆ ಯಾವುದೇ ನೆಟ್ವರ್ಕ್ ಮಾತ್ರ ಸರಿಯಾಗಿ ಸಿಗ್ತಾ ಇಲ್ಲ. ಐಟಿ-ಬಿಟಿ ಕಂಪನಿಗಳ ಉದ್ಯೋಗಿಗಳಿಗೆ ಅಗತ್ಯವಾಗಿ ಬೇಕಾಗಿರೋದು ಇಂಟರ್ನೆಟ್. ಹೀಗಾಗಿ ಈ ಭಾಗದ ಟೆಕ್ಕಿ ಯುವಕ ಯುವತಿಯರು ನೆಟ್ವರ್ಕ್ ಸಿಗುವ ಪ್ರದೇಶಕ್ಕೆ ಹೋಗಿ ಅಲ್ಲಿ ಖಾಸಗಿ ಕಟ್ಟಡಗಳನ್ನು ಬಾಡಿಗೆ ಪಡೆದು ತಂಡವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. BSNL ನೆಟ್ವರ್ಕ್ ಇಂದ ಭಾರಿ ಪ್ರಾಬ್ಲಮ್ ಇದೆ. ಕರೆಂಟ್ ಹೋದರೆ 2-3 ದಿನ ನೆಟ್ವರ್ಕ್ ಇರಲ್ಲ. ಕರೆಂಟ್ ಬರೋವರೆಗೂ ನೆಟ್ವರ್ಕ್ ಇರಲ್ಲ. ಆನ್ಲೈನ್ ಕ್ಲಾಸ್ ಇದ್ದವರಿಗೆಲ್ಲ ಮಕ್ಕಳಿಗೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಿದೆ. ಎಷ್ಟು ಹೇಳಿದ್ರು BSNL ಅವರು ಸರಿ ಮಾಡಲಿಲ್ಲ. ಇದುವರೆಗೂ ಹುಷಾರಿಲ್ಲ, ಎಲ್ಲ ಯಾರಿಗೂ ಹುಷಾರಿಲ್ಲ ಅಂದರೆ ಫೋನ್ ಮಾಡಲಿಕ್ಕೆ ಪ್ರಾಬ್ಲಮ್ ಇದೆ. ಬಂದೇ ಹೇಳಬೇಕು ಬಿಟ್ಟರೆ ಫೋನ್ ಮಾಡಿ ಹೇಳಲಿಕ್ಕಾಗಲ್ಲ. ಅದರಿಂದ ತುಂಬ ಸಮಸ್ಯೆ ಇದೆ. ಕಮಲಶಿಲೆ, ಸಿದ್ದಾಪುರ ಪೇಟೆಗಳಲ್ಲಿ ಖಾಸಗಿ ಕಟ್ಟಡವನ್ನ ಬಾಡಿಗೆ ಪಡೆದು ಕೆಲಸವನ್ನ ನಿರ್ವಹಿಸಿ ಮತ್ತೆ ಕೆಲವರು ಮನೆಗೆ ವಾಪಸ್ಸಾದ್ರೆ ಇನ್ನು ಕೆಲವರು ಅಲ್ಲಿಯೇ ಉಳಿದುಕೊಂಡು ಹಗಲು ರಾತ್ರಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇನ್ನು ಕೆಲ ಖಾಸಗಿ ಶಾಲೆಗಳಲ್ಲಿ ಆನ್ಲೈನ್ ತರಗತಿಗಳು ಆರಂಭಗೊಂಡಿದೆ. ಒಂದೆಡೆ ಇಂಟರ್ನೆಟ್ ಸಮಸ್ಯೆಯಿಂದಾಗಿ ಐಟಿ ಉದ್ಯೋಗಿಗಳು ಊರನ್ನೇ ತೊರೆದರೆ ಇನ್ನೊಂದೆಡೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಮಾತ್ರ ಹಳ್ಳಿಹೊಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗೊಮ್ಮೆ ಈಗೊಮ್ಮೆ ಬರುವ ನೆಟ್ವರ್ಕ್ ಅನ್ನೇ ಅವಲಂಬಿಸಿಕೊಂಡಿದ್ದಾರೆ. ಡಿಜಿಟಲ್ ಇಂಡಿಯಾ ಅಂತ ಬಡಾಯಿ ಕೊಚ್ಚಿಕೊಂಡು ಆಳುವ ಸರ್ಕಾರಗಳು ಒಮ್ಮೆ ಹಳ್ಳಿಹೊಳೆಯಂತಹ ಗ್ರಾಮೀಣ ಪ್ರದೇಶಗಳಿಗೆ ಭೇಟಿ ಕೊಡಬೇಕು. ಅಲ್ಲಿ ಜನರು ಅನುಭವಿಸ್ತಾ ಇರುವ ಸಂಕಷ್ಟಗಳನ್ನು ಅರಿಬೇಕು. ಇನ್ನಾದರೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈ ಭಾಗದ ನೆಟ್ವರ್ಕ್ ಸಮಸ್ಯೆಯನ್ನ ಶಾಶ್ವತವಾಗಿ ಬಗೆಹರಿಸಲಿ ಅನ್ನೋದೇ ನಮ್ಮ ಆಶಯ. ಶ್ರೀಕಾಂತ್ ಹೆಮ್ಮಾಡಿ, V4 News 24/7 ಕುಂದಾಪುರ.